ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ಜಯಂತಿ. ಭಾರತ ಕಂಡ ಈ ಧೀಮಂತ ನಾಯಕರ ಸ್ಮರಣೆಯ ಜತೆಯಲ್ಲಿ ಅವರ ತತ್ವಾದರ್ಶಗಳು ಮತ್ತು ಜೀವನ ಮೌಲ್ಯಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶ ಸರಕಾರಿ ಪದವಿ ಪೂರ್ವ ಕಾಲೇಜು ಪಲಿಮಾರು ಇಲ್ಲಿನ ಕಾರ್ಯಕ್ರಮಗಳ ತುಣುಕು. ಗಾಂಧೀಜಿ ಶಾಸ್ತ್ರೀಜಿ ವಿಚಾರಧಾರೆಗಳನ್ನು ಮರೆಯುತ್ತಿರುವ ಇಂದಿನ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳನ್ನು ನೆನಪಿಸುವ ಕೆಲಸ, ಉಪನ್ಯಾಸಗಳು, ಭಾಷಣಗಳು, ಸಂಗೀತ, ಭಜನೆಗಳ ಆಯೋಜನೆ. ಗಾಂಧೀಜಿಯವರ ಎಲ್ಲ ತತ್ವಗಳು ನಿಮಗೆ ಗೊತ್ತಿದೆ. ಸತ್ಯ, ಅಹಿಂಸೆ, ಶಾಂತಿ, ಪ್ರಾಮಾಣಿಕತೆ ಇವೆಲ್ಲವನ್ನು ಸಹ ನಮ್ಮ ಜೀವನದಲ್ಲಿ ಎಂದೆಂದಿಗೂ ಸಹ ಅಳವಡಿಸಿಕೊಳ್ಳುವ. ಇಂದು ಗಾಂಧೀಜಿಯ ಹೆಸರು ಜನಾಂಗ, ಧರ್ಮ, ರಾಜ್ಯ, ದೇಶಗಳ ಗಡಿಗಳನ್ನು ಮೀರಿ 21ನೇ ಶತಮಾನದ ಒಂದು ಪ್ರವಾದಿಯ ಗಟ್ಟಿ ಧ್ವನಿಯಾಗಿ ಹೊರಹೊಮ್ಮಿದೆ. ಒಂದೇ ಆಸೆಯು ಮನದಲ್ಲಿ, ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ. ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನಾ ಪ್ರತಿ ಕ್ಷಣದಲ್ಲಿ. ದೇಶದ ಜನತೆಯ ಸ್ವಾವಲಂಬಿ ಬದುಕಿನ ಕನಸು ಕಂಡು ದೇಶಕ್ಕಾಗಿಯೇ ಸರ್ವ ತ್ಯಾಗ ಮಾಡಿದ ಆದರ್ಶಪ್ರಾಯ ವ್ಯಕ್ತಿಗಳು. ದಿನನಿತ್ಯ ಅವರು ನೆನಪಾಗಬೇಕು. ಅವರು ಸಾಗಿದ ದಾರಿಯಲ್ಲಿಯೇ ನಾವು ಸಾಗಬೇಕು. ಅದೇ ನಮ್ಮ ದಿನಚರಿಯಾಗಬೇಕು. ಅವರ ಆದರ್ಶಗಳು ನಮ್ಮ ಮೈಮನಗಳಲ್ಲಿ ಒಡಮೂಡಿ ಎದ್ದು ನಿಂತರೆ ಭಾರತದಲ್ಲಿರುವ ಭ್ರಷ್ಟಾಚಾರ ತೊಲಗಿ ಸತ್ಯ, ಶಾಂತಿ, ನೆಮ್ಮದಿಯ ಜೀವನ ರೂಪುಗೊಂಡು ಭಾರತ ವಿಶ್ವಗುರುವಾಗಬಹುದು.